ತೊಕ್ಕೊಟ್ಟು ಸಾಯಿ ಪರಿವಾರದಕ್ಕಲು ಲಾಕ್ಡೌನ್ ಸಂದರ್ಭಡು ನಿರಂತರ ಅನ್ನದಾನದ ಮಲ್ಲ ಸೇವೆಯನ್ನು ಮಲ್ತೊಂದುಳ್ಳೇರು. ಇಂದು ಕೇವಲ ಅನ್ನದಾನದ ಸೇವೆ ಮಾತ್ರ ಅತ್ತು. ಕೊರೋನಾ ಲಾಕ್ಡೌನ್ ದಂಚಿನ ಕಷ್ಟ ಕಾಲಡು ಸಮಾಜಡು ಜಾಗೃತಿ ಮೂಡಿಸಾವೊಂದು ಕೊರೋನಾನು ಎಂಚ ಎದುರಿಸಾವಲಿ ಪಂಪಿನ ಸಂದೇಶನ ಕೊಡ್ತೇರು. ಕೊರೋನಾದ ನಷ್ಟ ಆಯ್ನ ಸಮಾಜನು ಎಂಚ ಪೆರಪ ಕಟ್ಟೊಲಿ ಪಂಪಿನನ್ನು ತೋಜಾದು ಕೊಡ್ತೇರು ಪಂಡದು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಕುಲು ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾನ ಆಶೀರ್ವಚನದ ಪಾತ್ರ ಬಂಡೇರು. ಪ್ರಿಯರೇ, ಸಾಯಿ ಪರಿವಾರದ ವತಿಯಿಂದ ಕಳೆದ 35 ದಿನಗಳಲ್ಲಿ ಬಡಬಗ್ಗರಿಗೆ, ನಿರಾಶ್ರಿತರಿಗೆ ಅನ್ನದಾನ ಮಾಡುವಂತಹ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪೂರ 10 ಸಂಸ್ಥರು ವಿವಿಧ ರೀತಿಯ ಸಹಾಯಹಸ್ತವನ್ನು ನೀಡುತ್ತಾ ಬಂದಿದ್ದಾರೆ. ಇದರ ಮೂಲಕ ಜನರಿಗೆ ಒಂದು ಉತ್ತಮ ರೀತಿಯ ಸೇವೆ ನೀಡಿದ ಹಾಗೆ ಆಗಿದೆ. ಇದು ಕೇವಲ ಊಟ ಅನ್ನದಾನದ ವಿಷಯ ಅಲ್ಲ, ಅದರೊಡನೆ ಜನರಲ್ಲಿ ಜಾಗೃತಿ ಮೂಡಿಸಿ ಯಾವ ರೀತಿಯಲ್ಲಿ ನಾವು ಈ ಸಮಸ್ಯೆ ಭರಿತ ಜೀವನದಿಂದ, ಕೊರೋನಾದಿಂದ ಉಂಟಾಗಿರೋ ಸಮಸ್ಯೆಯಿಂದ ದೂರ ಸರಿದು ಮಗದೊಮ್ಮೆ ಸಮುದಾಯ ಕಟ್ಟಲು ಹೇಗೆ ಸಾಧ್ಯ ಎಂಬುದನ್ನು ಸಾಯಿ ವತಿಯಿಂದ ನಮಗೆಲ್ಲರೂ ತೋರಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಸಮುದಾಯಗಳ ಬಗ್ಗೆ ಕಾಳಜಿ ಇಟ್ಟುಕೊಂಡು ಬಡಬಗ್ಗರಿಗೆ ಹಲವಾರು ಜಾಗಗಳಲ್ಲಿ ಈ ಸೇವೆ ನೀಡುವ ಈ ಪರಿವಾರಕ್ಕೆ ಭಗವಂತನ ಆಶೀರ್ವಾದ ದೊರೆಯಲೆಂಬುದೇ ನನ್ನ ಹಾರೈಕೆ ಆಗಿದೆ. ತೊಕ್ಕೊಟ್ಟು ಸಾಯಿ ಪರಿವಾರದ ನಿರಂತರ 35ನೇ ದಿನದ ಅನ್ನದಾನದ ಸೇವೆಡು ಪಾಲು ಪಡೆದು ಅನ್ನದಾನ ವಿತರಣೆ ಮಂತದ ಪಾತೆರ್ನ ವಂದನೀಯ ಫಾದರ್ ಡಾಕ್ಟರ್ JB ಸಲ್ದಾನ ತಂಕಲ್ನ ಪುಟ್ಟು ಪರ್ಬನ್ನು ಈ ರೀತಿಯಾದ ಸಮಾಜಕ್ಕೆ ಮಾದರಿಯಾದ ಆಚರಿಸಾಯಿನ ಉಪನ್ಯಾಸಕರು ಶ್ರೀ ಅರುಣ್ ಉಳ್ಳಾಲ್ ಬೊಕ ಅರೆನ ಮೆಗ್ಗಿ ರಮಿತ್ ಉಳ್ಳಾಳ್ರಿಗೆ ಈ ಹೊರತು ಅಭಿನಂದನೆ ಸಂದಾಯರು. ವಿಶೇಷವಾಗಿ ಇಂದಿನ ದಿನ ಶ್ರೀಯುತ ಅರುಣ್ ಉಳ್ಳಾಳ್ರವರು ಹಾಗೂ ಅವರ ಸಹೋದರ ತಮ್ಮ ಜನ್ಮದಿನವನ್ನು ಆಚರಿಸುವ ಸಂದರ್ಭದಲ್ಲಿ ಬಹಳಷ್ಟು ಅರ್ಥಭರಿತವಾದ ರೀತಿಯಲ್ಲಿ ಅನ್ನದಾನವನ್ನು ಮಾಡಿ ಅವರು ತಮ್ಮ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಭಗವಂತನ ಆಶೀರ್ವಾದ ಅವರಿಗೆ ಲಭಿಸಲಿ ಎಂಬುದು ನನ್ನ ಹಾರೈಕೆ ಆಗಿದೆ. ಇದೇ ರೀತಿ ಇವರ 10 ಸಂಸ್ಥರು ಮುಂದಕ್ಕೆ ಬಂದು ಅನ್ನದಾನ ಮಾಡಿ ಈ ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸಲು ನಾನು ನಿಮಗೆ ಕರೆ ಕೊಡುತ್ತೇನೆ. ಅದೇ ರೀತಿ ವಿಶೇಷವಾಗಿ ಕೈಕಾಲುಗಳನ್ನು ತೊಳೆದು ಸ್ವಚ್ಛತೆಯನ್ನು ಇಟ್ಟುಕೊಳ್ಳುವುದು, ಅದೇ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ, ಅದನ್ನು ಇಟ್ಟುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಈ ರೀತಿ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ನಾವು ಒಳಗಿರುವಾಗ ಖಂಡಿತವಾಗಿ ಈ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳಲು ನಮಗೆ ಸಾಧ್ಯವಾಗುವುದು. ನಮಗೆಲ್ಲರಿಗೂ ಉಳಿತನ್ನು ಕೋರುತ್ತೇನೆ. ಭಗವಂತ ನಮಗೆಲ್ಲರಿಗೂ ಆಯುರಾರೋಗ್ಯವನ್ನು ನೀಡಲೆಂಬುದೇ ನನ್ನ ಹಾರೈಕೆ. ಸಾಯಿ ಪರಿವಾರದ 35ನೇ ದಿನದ ಅನ್ನದಾನದ ಸೇವೆಗೆ ಬಿಡಿಸಗಾಯ ಕೊರ್ನಕಲು ಸಂತ ಸೆಬೆಸ್ಟಿಯನ್ ಕಾಲೇಜಿದ ಉಪನ್ಯಾಸಕರು ಶ್ರೀ ಅರುಣ್ ಉಳ್ಳಾಲ್ ಬೊಕ ಅರೆನ ಮೆಗ್ಗಿ ರಮಿತ್ ಉಳ್ಳಾಲ್ ಅನ್ನದಾನದ ಸೇವೆಗೆ ಸಗಾಯ ಒದಗಾದು ಅನ್ನದಾನದ ಸೇವೆ ನಡಪಾದ ಪಾತೆರ್ನ ಶ್ರೀ ಅರುಣ್ ಉಳ್ಳಾಲ್ ಸಾಯಿ ಪರಿವಾರದಕ್ಕಲು ದೇವೇರು ಮೆಚ್ಚಿನ ಬೇಲೆಯನ್ನು ಮಲ್ತೊಂದುಳ್ಳೇರು. ದಾನಿಲೇನ ಸಹಕಾರಡು ನಿರಂತರವಾದ 35 ದಿನಟ್ಟು ಅವುಲ್ಲ ಲಾಕ್ಡೌನ್ದ ಸಂಕಷ್ಟದ ಪೊರ್ತುಡು ಈ ಅನ್ನದಾನದ ಸೇವೆ ನಡಪಾವನಿ ಅವು ಮಲ್ಲ ಖುಷಿತ ವಿಷಯ. ಇನಿ ತಂಗಲ್ನ ಪುಟ್ಟು ಪರ್ಬನ್ನು ಈ ರೀತಿಯಾದ ಆಚರಿಸಾಯರ್ಲ ಇಂದು ಒಂದು ಮಲ್ಲ ಪ್ರೇರಣೆ ಎಡ್ಡೆ ಅವಕಾಶ ಪಂಡದು ಸಾಯಿ ಪರಿವಾರದಕ್ಲೆಗ್ ಅಭಿನಂದನೆ ಸಂದಾಯರು. ಸಮಾಜ ಸೇವೆ ಎಲ್ಲ ವಿಷಯದಲ್ಲಿ ನಮ್ಮ ಜೊತೆ ಇರುವವರು, ಅವರ जन्मदिन और सहोदर जन्मदिन ये अरुण उल्लाल का जन्मदिन है, इसलिए आप लोगों को खाना देता है। हमारा ये चर्च का फादर भी है, इसलिए सब लोग ताली बजाकर शुभाशय देना. ಕಾರ್ಮಿಕ ದಿನಾಚರಣೆ
ಸಾಯಿ ಪರಿವಾರ ಇಂದ ಒತ್ತಿಡ್ದು ಪ್ರತಿದಿನಲ ಈ ಕೊರೋನಾದ ಲಾಕ್ಡೌನ್ ಆಯ್ನಡ್ದು ಬೊಕ್ಕ ಮೂಲು ಈ ತೊಕ್ಕೋಟು ಫ್ಲೈಓವರ್ ಅದು ಪಾಡು ಕುತ್ತಾರದ ಭಾಗ ಅದು ಪಾಡು ಉಳ್ಳಾಳ ತಲಪಾಡಿ ಇಂಚಿನ ಬೇತೆ ಬೇತೆ ಜಾಗಿಡ್ ಸೇರೊಂದು ಪುನಂಚಿನ ನಿರಾಶ್ರಿತ ಕಾರ್ಮಿಕರು ಏರುಲೇರು ಅಂತೆ ಗತಿದಾಂತಿನ ಜನಕಲೇರುಲೇರು ಅಕ್ಲಿಗೆ ಪೂರ ಮಧ್ಯಾಹ್ನದ ಪುರ್ತುಡು ವನಸದ ಸಮಸ್ಯೆ ಆನಾಗ ಅದೇ ಸ್ವಯಂ ಪ್ರೇರಿತವಾದ ಸಾಯಿ ಪರಿವಾರದ ಹಿಡಿದು ಈ ವನಸದ ವ್ಯವಸ್ಥೆ ನೀರದ ವ್ಯವಸ್ಥೆಯನ್ನು ಮಲ್ತೊಂದುಲ್ಲೇರು 35 ದಿನೋಡ್ದು ನಿರಂತರವಾದ ಇಂದನ್ನು ಮಲ್ತೊಂದು ಬರ್ಕೊಂಡು ಮಲ್ಲ ಸಂತೋಷ ಬೊಕ್ಕ ದೇವರ ಮೆಚ್ಚುನ ಬೇಲೆಲೆಂದು ಇನ್ನಿತ್ತ ದಿನ ಬೇತೆ ಬೇತೆ ದಾನಿಲು ಈ ಸಾಯಿ ಪರಿವಾರದ ಒಟ್ಟಿಗೆ ಸೇರಿದು ಎಂಕಲ್ನ ಒಂಜಿ ಕಿನ್ಯ ಕಾಣಿಕೆ ಹೇಳ್ತಾ ಒಟ್ಟಿಗೆ ಉಪ್ಪಡು ಪನ್ಪುನ ಅಂಗಲ ಅಪಕಲಂ ದಿಯೊಂದು ಬೈದೇರು ಇನ್ನಿತ್ತ ದಿನ ಎಂಕ್ಲೆಗೆ ಒಂದು ಅವಕಾಶ ಮಲ್ತು ಕೊಡ್ತೇನೆ ಇನಿ ಎನ್ನ ಬಕ್ಕ ಎನ್ನ ಮೆಗ್ಗೆ ರಮಿತ್ ಉಳ್ಳಾಳ್ನ ಜನ್ಮದಿನ ಈ ಪುಟ್ಟು ದಿನ ತಾನಿ ಪ್ರತಿ ವರ್ಷಲ ಎಂಕಲ್ನ ಜನ್ಮದಿನ ಇಂಚನೆ ಪಿದೈ ಆಶ್ರಮ ಅಕಲು ಒಂದು ಮಲ್ತೊಂದಿತ್ತ ಅಂಡ ನಮೂನೆದ ಪ್ರಚಾರ ಆದಿ ಇದೆದ ಫಿರವು ಪೋ ಅಂದರೆ ಮಲ್ಪುರಿ ಇಂದು ಬಹುಶಃ ಈ ಉದ್ದೇಶಕ್ಕೆ ಸುರುಕು ಕೆಮರದ ಎದುರು ಬತ್ತಿ ನಿಂತುಂಡು ಅಂಚಾದ ಈ ದುಂಬುಗಲ ಮಲ್ತೊಂದಿರ ಪ್ರಕಾರ ಈ ಸಲ ಎಂಕ್ಲೆಗೆ ಆಶ್ರಮ ಅಂಚಿಂಚಿ ಪೋಯಿರ ಸಾಧ್ಯ ಒಂದಿನ ಅಪ್ಪಗ ಸಾಯಿ ಪರಿವಾರದಕ್ಕಲು ಬಾರಿ ಎಡ್ಡೆ ಬೇಲೆ ಮಂತಂದ್ರು ಅಕ್ಕಲ ಒಟ್ಟಿಗೆ ಒಂದು ಕಿನ್ಯ ಮಠ ಅಕ್ಕಲ ಮಲ್ಲ ಸೇವೆ ಅಕ್ಕಲೊಂಜಿ ಮಲ್ಲ ಯಾಗ ಅಂದಾಣ ಎಂಕಲೊಂಜಿ ಹವಿಸ್ಸು ಅತ್ತೆ ಅಂಚಾದ ಪುನಗ ಒಂಜಿ ಕಿನ್ಯ ಸೇವೆನ ಮಲ್ಪುನ ಅವಕಾಶ ಮಲ್ತು ಕೊರ್ನಂಚಿನ ಸಾಯಿ ಪರಿವಾರದ ಮಾತ ಎನ್ನ ಸಹೃದಯ ಮಿತ್ರರಿಗೆ ನಾನು ಅತ್ಯಂತ ಉಡಲು ಜಿಂಜಿದು ಸೊಲ್ಮೆಲೆಲ್ಲ ಸಂದಾವೆ ಅಂಚನೆ ಬಾರಿ ಮುಖ್ಯ ಬಂಡ ಇನ್ನಿತ ಪುರ್ತುಡು ಎನ್ನ ಮಿತ್ರರು ಬೇತೆ ಬೇತೆ ಸಂಘ ಸಂಸ್ಥೆದಕ್ಕಲು ಹೊರಬೈದ ರೈತ ಒಟ್ಟಿಗೆ ಇಂದನ್ನು ವಿತರಣೆ ಮಲ್ಪರೆ ಒಂಜಿ ಅರ್ಥಡು ಒಂಜಿ ಆಶ್ರಯದಾತರ್ಲಂದು ಅನ್ನದಾತರ್ಲಂದು ಬೊಕ್ಕ ಎನ್ನ ಮಾತ ಚಟುವಟಿಕೆಗಳ ಮಲ್ಲ ರೀತಿಯ ಮಾರ್ಗದರ್ಶನ ಗೌರವ ಮಾರ್ಗದರ್ಶನ ಮಲ್ತೊಂದು ಬತ್ತಿನಂಚಿನ ತೊಕ್ಕೋಟು ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮ ಗುರುಕುಲೈನ ವಂದನೀಯ ಡಾಕ್ಟರ್ JB ಸಲ್ಡಾನ ಆರು ಎಂಕಲ್ನೊಟ್ಟಿಗೆ ಬತ್ತದಿ ಪುಟ್ಟು ಬರಬದ ದಿನ ಆರ್ನ ಅಮೃತ ಹಸ್ತದ ದಾನ ಮಲ್ತಿನೋ ಎಂಕು ಭಾರಿ ಸಂತೋಷ ಬಹುಶಃ ಈ ಸಲತ್ತ ಜನ್ಮದಿನ ಒಂಜಿ ಸ್ಮರಣೀಯ ಒಂಜಿ ಮಲ್ಲ ಕಾರಣ ಅಂದೇನುವೆ ಅಂಚ ಅದು ಫಾದರ್ನ ಪಾದಗೆ ನಾನು ಗೌರವಡು ವಂದನೆ ಮಲ್ಪ ಈ ಮುಖೇನ ಒಂಜಿ ಆಶೀರ್ವಾದ ಈ ಪುಟ್ಟು ದಿನ ಅಟ್ಟು ಎಂಕಲ್ ಜೊತೊಂದು ಒಂಜಿ ಅವಕಾಶ ಅಂಡು ಇಂಚ ಬೇತೆ ಬೇತೆ ನಮೂನೆಡು ಈ ಸೇವೆಗೆ ಕೈ ಸೇರೊಂದುಲ್ಲೇರು ಸಹೃದಯರು ನನ್ನ ದುಂಬುಗೂಲ ಇಂಚಿನ ಸೇವೆಯರು ಮಲ್ತೊಂದುಲ್ಲೇರು ಅಕ್ಕಲೊಟ್ಟಿಗೆ ಅಕ್ಕಲ್ನ ತೀರ್ನಾಥ ಸಹಾಯ ಕೊರಂಡ ಸಂತೋಷ ನನ್ನ ದುಂಬುದ ದಿನಟ್ಟುಲ ಉಪ್ಪುನಂಚಿನ ಕಷ್ಟ ದುರಿತಲು ಪೋವಡು ಕೊರೋನಾ ಪನ್ಪುನಂಚಿನ ಮಾಮಲ್ಲ ಬಾಧೆದಾದ ಲೋಕೋಗು ಬೈದನು ಅವ ಐನಾಥ ಬೇಗ ಶಮನಾದ ಜನಕಲು ಸಹಜ ಸ್ಥಿತಿಗೆ ಬತ್ತದು ಸ್ವತಂತ್ರ ಬದುಕು ಮಲ್ಪುನಲ ಕಾವಡು ದೇವರನ ಅನುಗ್ರಹ ಮಾತೆರ್ಗಳ ಇತ್ತದು ಸುಭಿಕ್ಷೆ ಲೋಕೋಡು ಉಂಡಾವಡೊಂದು ಬಾರಿ ಮನಸ್ಸು ಜಿಂಜಿದು ಪ್ರಾರ್ಥನೆ ಮಾಡ್ತಾರೆ. ಅರುಣ್ ಉಳ್ಳಾಳ್ರನ ಅಮ್ಮೇಲೆ ಶ್ರೀ ನಾಗೇಶ್ ಟೆಲಿಕಾಂ, ದೊಡ್ಡಪ್ಪ ಶ್ರೀ ಜಯಂತ್ BSNL, ಸರಕಾರಿ ಡಿ ವರ್ಗದ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರು ಶ್ರೀ ಸಿರಿಲ್ ಡಿಸೋಜಾ, ಕೇಶವ ತೊಕ್ಕೋಟು, ಸಾಯಿ ಪರಿವಾರದ ಸರ್ವಶ್ರೀ ಪ್ರವೀಣ್ S. ಕುಂಪಾಲ, ಪುರುಷೋತ್ತಮ ಕಲ್ಲಾಪು, ಗಣೇಶ್ ಶಿಲ್ಪಿ, ದೀಕ್ಷಿತ್ ಪೂಜಾರಿ, ಪ್ರದೀಪ್ ಶ್ರೀಯಾನ್, ಅರುಣ್ ಪೂಜಾರಿ, ಸಮಿತ್ ಧರ್ಮನಗರ, ಸಂಪತ್ ಧರ್ಮನಗರ, ಜೀವನ್ ಧರ್ಮನಗರ ಇಂಚಿತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇದ್ದೇವೆ.